ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ಜಾತ್ರೋತ್ಸವದ ಅಂಗವಾಗಿ ವಿಟ್ಲ ಪಂಚಶ್ರೀ ಗ್ರೂಪ್ ವತಿಯಿಂದ ಸ್ಟಾರ್ ನೈಟ್ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಂದರು ಹಾಗೂ ಮೀನುಗಾರಿಕೆ ಸಚಿವ ಎಸ್ ಅಂಗಾರ ಅವರು ದೇವರ ಅನುಗ್ರಹದಿಂದ ಬೇರೆ ಬೇರೆ ಹಂತಕ್ಕೆ ಹೋಗಲು ಸಾಧ್ಯವಿದ್ದು ನಡೆದು ಬಂದ ದಾರಿಯ ನೆನಪು ಸದಾ ಇರಬೇಕು ಅಂತ ಹೇಳಿದರು. అయినా ನೆನಪು ನಮಗೆ ಬೋಡಿಗೆ ಅಪಗ ಮನುಷ್ಯನ ಜೀವನಡು ಆ ಕ್ಷೇತ್ರಡು ಉನ್ನತಿ ತಿಕ್ಕರ ಸಾಧ್ಯಾಪನು ಬಂದು ನಮ್ಮ ಹಿರಿಯರ ನಮಗೆ ಪಾತ್ರ ಉಂಟು. ಅದಕ್ಕೋಸ್ಕರ ಇನ್ನು ವಿಶೇಷವಾದ ಕರ್ನಾಟಕ ರಾಜ್ಯ ಸರ್ಕಾರಗಳು ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಇಲಾಖೆದ ಸಚಿವ ಕೋಡೆ ಎಂಗಳಿಗೆ ಸ್ಥಾನ ನಿಯುಕ್ತಿ ಆಯ್ದ ತಕ್ಷಣ ನೈಟ್ ಕೂಡ ಬರ್ತದೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರನ್ನ ದರ್ಶನ ಮಾಡಿದ ಇನಿ ಕಾಂಡೆ. ಬಂಟ್ವಾಳ ವೃತ್ತ ನಿರೀಕ್ಷಕ ಟಿಡಿ ನಾಗರಾಜ್, ವಿಟ್ಲ ಉಪನಿರೀಕ್ಷಕ ವಿನೋದ್ ಎಸ್ಕೆ, ಲಯನ್ಸ್ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಇಂಪನ ಜಯರಾಜ್, ಬಾಲಕೃಷ್ಣ ನೆಟ್ಟಾರು, ಸುಪ್ರೀತ್ ಸಫಲಿಗ, ಗಣೇಶ್, ದರ್ಶನ್, ಸವಿತಾ ಪುತ್ತೂರು, ವಿಜಯಶ್ರೀ ಮುಳಿಯಾ ಗಾಯಕರಾಗಿ ಜನರನ್ನ ರಂಜಿಸಿದ್ರು. ಡ್ಯಾನ್ಸ್ ಸ್ಟಾರ್ ತಂಡದಿಂದ ನೃತ್ಯ ಪ್ರದರ್ಶನ ನಡೆಯಿತು. ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಉದ್ಯಮಿಗಳಾದ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ, ಮಾಧವ ಮಾವೆ, ನಟರಾಜ್ ಕಲ್ಯಾಡಿ, ಸುರೇಶ್ ರಾವ್ ಕುಕ್ಕಡ, ಪ್ರಕಾಶ್ ಸಿಎಸ್, ಚೆನ್ನಕೇಶವ, ಶ್ರೀಹರಿ, ಪ್ರವೀಣ್, ವೈಷ್ಣವಿ, ನವಿರಾಜ್, ಬಿಕ್ಸಾನ್, ಶರ್ಮಿಳಾ, ಹರೀಶ್ ವಿಟ್ಲ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಗಣ ಸರ್ಕಾರದ ಸಚಿವರಾಗಿರುವಂತಹ ಶ್ರೀಯುತ ಎಸ್ ಅಂಗಾರ ಹಾಗೂ ಪುತ್ತೂರು ವಿಧಾನಸಭಾ ಜನಪರವಾಗಿ ಜನರಿಗೆ ಯಾವುದೇ ತೊಂದರೆಯಾಗದಂತ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ವಿಟ್ಲ ಜನಮಾನಸದಲ್ಲಿ ಅಚ್ಚಳಿಸಿದಂತೆ ನಿಂತಿರುವ ವ್ಯಕ್ತಿತ್ವ ಇವರದ್ದು. ಸಮಾಜ ಘಾತುಕ ಶಕ್ತಿಯನ್ನ ನಿಯಂತ್ರಿಸುವಲ್ಲಿ